ಸುರತ್ಕಲ್ನ ಹೊಸಬೆಟ್ಟುವಿನಲ್ಲಿ ಹಳೆಯ ಕಾರುಗಳ ಮಾರಾಟ ಮತ್ತು ಖರೀದಿ ಶೋರೂಮ್ ಕಾರ್ ಮಾರಾಟದಿಂದ 2 ಕಾರುಗಳನ್ನು ಕಳವು ಮಾಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಕಿನ್ನಿಪದವು ನಿವಾಸಿ ಮೊಹಮ್ಮದ್ ಶಫೀಕ್ ಅಲಿಯಾಸ್ ಶಫೀಕ್ ಬಂಧಿತ ಆರೋಪಿ. ಕಳವು ಮಾಡಿದ್ದ 2 ಕಾರುಗಳನ್ನು ಕೃತ್ಯಕ್ಕೆ ಬಳಸಿದ ಸುತ್ತಿಗೆ, ತಲೆಗೆ ಧರಿಸಿದ ಹೆಲ್ಮೆಟ್, ರೈನ್ ಕೋಟ್, ಮುಖಕ್ಕೆ ಹಾಕಿದ ಮಾಸ್ಕ್ ವಶಪಡಿಸಿಕೊಳ್ಳಲಾಗಿದೆ. ಜುಲೈ 12ರಂದು ರಾತ್ರಿ ಕಾರ್ ಮಾರ್ಟ್ ಶೋರೂಮ್ ಕಚೇರಿಯ ಗ್ಲಾಸ್ನ ಡೋರ್ ಅನ್ನು ಒಡೆದು ಕಚೇರಿಯೊಳಗೆ ಇದ್ದ ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಶೋರೂಮ್ನಲ್ಲಿ ನಿಲ್ಲಿಸಿದ್ದ ಕ್ರೆಟಾ ಕಾರು ಹಾಗೂ ಸ್ವಿಫ್ಟ್ ಕಾರುಗಳನ್ನು ಕಳವು ಮಾಡಲಾಗಿದ್ದು, ಈ ಬಗ್ಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು.